ಪ್ರಪಂಚಕ್ಕೆ ಏನು ಬೇಕೋ ಎಲ್ಲವನ್ನೂ ಕೊಟ್ಟಂಥ ಕಾಮಧೇನು ಭಾರತ ಇದೆ. ಅದಕ್ಕಾಗೆ ನಿರಂತರವಾಗಿ ವಿದೇಶಿಗರ ಕಣ್ಣು ಭಾರತದ ಮೇಲಿತ್ತು. ಸದಾಕಾಲ ಅವ್ರು ಯೋಚನೆ ಮಾಡ್ತಿದ್ದು ಒಂದೇ, ಭಾರತವನ್ನ ಆಕ್ರಮಿಸ್ಕೊಳ್ಬೇಕು, ಹೇಗಾದ್ರೂ ಮಾಡಿ ಭಾರತವನ್ನ ನಮ್ಮ ತೆಕ್ಕೆಗೆ ತಗೊಳ್ಬೇಕು, ನಾವು ಭಾರತವನ್ನ ಆಳ್ಬೇಕು, ಇಂಥ ಭವ್ಯವಾದ ಭಾರತ, ಇಂಥ ಶ್ರೀಮಂತವಾದ ಭಾರತ, ಇದನ್ನ ನಾವೇ ಆಳ್ಬೇಕು ಅಂತ. ಅದಕ್ಕಾಗಿ ಇತಿಹಾಸವನ್ನ ನಾವು ನೋಡಿದ್ರೆ ನಿರಂತರವಾಗಿ ಭಾರತದ ಮೇಲೆ ವಿದೇಶಿಗರ ಆಕ್ರಮಣ ಆಗ್ತಿರೋದನ್ನ ನೋಡ್ತೀವಿ. ಆದ್ರೆ ಅವತ್ತು ಯಾವತ್ತು ಭಾರತೀಯರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಬದಲಾಗಿ ಹರ್ಷವರ್ಧನ, ಶಾಲಿವಾಹನ, ವಿಕ್ರಮಾದಿತ್ಯ, ಲಲಿತಾದಿತ್ಯ ಇವ್ರುಗಳ ಹೋರಾಟ, ಅವರ ತ್ಯಾಗ, ಬಲಿದಾನ, ಶೌರ್ಯ, ಸಾಹಸ, ಪರಾಕ್ರಮಗಳ ಫಲವಾಗಿ ಎಷ್ಟೇ ಆಕ್ರಮಣಗಳನ್ನ ನಾವು ನೋಡಿದೀವಿ. ಛತ್ರಪತಿ ಶಿವಾಜಿ ಮಹಾರಾಜ್, ರಾಣಾ ಪ್ರತಾಪ ಸಿಂಹ, ಗುರು ಗೋವಿಂದ ಸಿಂಹ, ಅಸಂಖ್ಯ ವೀರಪುತ್ರರ ಶೌರ್ಯ, ಸಾಹಸ, ಪರಾಕ್ರಮ, ಯೋಜನೆ, ಸಂಘಟನೆ ಮತ್ತು ತಯಾರಿಯ ಪರಿಣಾಮವಾಗಿ 17ನೇ ಶತಮಾನದ ಒಳಗೆ ಮುಘಲ್ ಸಾಮ್ರಾಜ್ಯ ಈ ದೇಶದಲ್ಲಿ ಅಂತ್ಯವನ್ನ ಕಂಡಿತ್ತು, ಮೂಲೆ ಗುಂಪಾಗಿತ್ತು. ಅವ್ರು ಇನ್ನೇನು ಮುಘಲರನ್ನ ಈ ದೇಶದಿಂದ ಹೊರಗೆ ಹಾಕಬೇಕು ಅಷ್ಟು ಸುಭಾಷ್ ಚಂದ್ರ ಬೋಸ್ ವಿಗ್ರಹದ ಬಳಿ ಸಾಗುತ್ತಾ ಇದೆ. ಎಲ್ಲ ದೇಶಾಭಿಮಾನಿಗಳು ದೇಶದ ಪರವಾಗಿ ಘೋಷಣೆಯನ್ನ ಕೂಗುತ್ತಾ ಒಂದು ಕೈಯಲ್ಲಿ ಪಂಚೆಯನ್ನ ಹಿಡಿದುಕೊಂಡು ದೇಶಾಭಿಮಾನವನ್ನ ಸಾರುತ್ತಾ ಮುಂದೆ ಬರ್ತಾ ಇದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ದೇಶದ ಬಗೆಗಿನ ದೇಶಭಕ್ತಿ ಜಾಗೃತಿಗೊಳ್ಳುತ್ತಾ ಇದೆ. ಪಂಜಿನಲ್ಲಿರುವ ಬೆಳಕು ದೇಶದಲ್ಲಿರುವ ಕೆಟ್ಟ